ಅಲ್ಲ ಸ್ಕಿನ್ ಬರ್ನ್ ಆಗಲ್ಲ ಇಲ್ಲಿ. ಅಲ್ಲಿ ಯಾರೋ ವಿಡಿಯೋ ಮಾಡ್ತಾರೆ. ವಿಷಯ ಗೊತ್ತಾ, ನಾನು ಇಟ್ಟಿದ್ದೀನಿ. ಅದು ಮಾಡೋದು ಅದನ್ನ ಚಂದ್ರಕ್ಕಿಂತ ಚಂದ. ಸುಂದರ ಸುಂದರಿಯರ ಸಾಕು ಬರ ಅವಾಗಿಂದ ನಾನು ಕಾಯ್ತಾ ಇದ್ದೆ. ಯಾಕೆ ಆಗ ಮಾತಾಡ್ತಿದ್ರು, ಈಗ ಸೈಲೆಂಟ್ ಆದ್ರಲ್ಲ. ಏನಕ್ಕೆ ವಿಡಿಯೋ ಮಾಡ್ತಿದ್ರು ಅಂತ. ಅಲ್ಲಿ ನೋಡು ಅದು ಕಂಟೆಂಟ್ ನೋಡು. ನೋಡಿ ಗೈಸ್, ಗಂಡನ್ನ ಹೆಂಗೆ ರೆಡಿ ಮಾಡ್ಬೇಕು ಅಂತ ಹೆಣ್ಮಕ್ಳು ತಿಳ್ಕೋಬೇಕು. Here I come. Here I come. ನಿಮ್ಮ ಮನೆಗೆ ನೋಡಿ ಎಷ್ಟು ಚಂದ ರೆಡಿ ಮಾಡ್ತಿದ್ದಾರೆ ನೋಡಿ. ಏನದು? ಮಗು ಈಗ ಅಲ್ಲೊಂದು ಖರ್ಚಿಫ್ ಕಟ್ಟಿ, ಅಲ್ಲೊಂದು ತಿನ್ನಾಕಿ ಖರ್ಚಿಫ್ ಕಟ್ಟಿ, ಒಂದು ಕುಂಕುಮ ಇಡಿ, ಸ್ಕೂಲಿಗೆ ಕಳಿಸಿ ಬ್ಯಾಗ್ ಯಾರಿದು? ಎಲ್ಲ ನೋಡಿ ಮಗು. ಮಾತಾಡಿ ಪಾಪ ಅವ್ರು ವಿಡಿಯೋ ಮಾಡ್ತಾವ್ರೆ. ಮಾಡಿ ಆಯ್ತು, ಗೀತದೆ. ಮಾತಾಡ್ತೀರಾ? ಮತ್ತೆ ಮಾತಾಡೋದ್ರೆ ಬೇರೆ ಆಯ್ತದೆ. ಮೇಡಮ್ ಹಾಫ್ ಅವರ್ ಆಯ್ತು. ಸುಮ್ಮನೆ ಹೇಳ್ದೆ. Emotional damage. ನೀವು ಟೀಚರ್ ಅಲ್ವಾ? ಅದಕ್ಕೆ ಮೇಡಮ್ ಬಂದಿದ್ದು. ಟೀಚರ್ಗಳೆಲ್ಲ ಮ್ಯಾಥ್ಸ್ ಟೀಚರ್ ಅವರು. ಎರಡು ನಿಮಿಷಕ್ಕೆ ರೆಡಿ ಆಗ್ತಾರೆ. ಮ್ಯಾಥ್ಸ್ ಟೀಚರಾ? ಮ್ಯಾಥ್ಸ್ ಟೀಚರ್ ಅವರು. ಬೈಸ್ಕೊಳ್ಕಂತ್ರಿ ಇರೋದಂತಲ್ಲ. ಇರೋದು. ಇಲ್ಲೇ ಗಂಡ ಅಂತಲ್ಲ. ಅವರು ವರ್ಷಕೊಳಕ್ ಹೋಗಿರ್ತಾರೆ, ಬೈಸ್ಕೊಳಕ್ ಹೋಗ್ತಾರೆ ಗಂಡಂದಿರು. ಅಲ್ಲ, ಅವ್ರ ಪಾಡು ಯಾರಿಗೆ ಹೇಳೋಣ? ನೀವು ನಿಮ್ದು ಹೇಳ್ಕೊತೀರಾ. ಅವ್ರ ಬಾಳು, ಅವ್ರ ಕಷ್ಟ, ಅವ್ರ ನೋವುಗಳಿಗೆ ನಿಮ್ಗೆ ಏನು ಸ್ಪಂದನೆ ಇಲ್ಲ. ನನಗೆ ಇದೇನು ಗೊತ್ತಿಲ್ಲ, ನನಗೇನು ಆಗಲ್ಲ ಅನ್ಬಿಡ್ತೀರಾ. ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಇಲ್ಲ ಅಂತ ಸುಮ್ನೆ ಪರ ವಹಿಸ್ಕೊಂಬೇಡಿ. ಯಾರು ಹೇಳು? ಸ್ಪಂದನ ಯಾರ? ಸ್ಪಂದನ ಗೊತ್ತಿಲ್ಲ. ಅವಳು ವಂದನಲ್ಲಿ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಓ ಆಯ್ತು, ಮುಗೀತು ಕತೆ. ಇದು ಚೈತ್ರ ಎಕ್ಸ್ ಅಂತ ಗೊತ್ತಾ ನಿಮ್ಗೆ? ಅವಳ ಎಕ್ಸ್ ಹೆಸರು ಚೈತ್ರ ಅಂತ. ಅದಕ್ಕೆ ಅವಳು ನನ್ನ ಹತ್ರ ಮಾತಾಡ್ಸಿರೋದು. ಆಯ್ತು, ಅದಕ್ಕೆ ಮದ್ವೆ ಆಗಿದ್ದ. ಓ ಹೌದಾ? ಹೌದು, ನಾನು ಸಿನ್ಸಿಯರ್ ಲವ್ ಮಾಡಿದ್ದೆ ಒಂದು ಹುಡುಗಿನ. ಆ ಹೆಸರು ಚೈತ್ರ. ಓಕೆನಾ? ಆ ಹೆಸರಿದೆ ಅಂತ ಇವಳನ್ನ ನಾನು ಮಾತಾಡ್ಸಿದ್ದು. ಮದುವೆ ಆಗಿದ್ದಲ್ಲ, ಮಾತಾಡ್ಸಿದ್ದು. ಅದೊಂದು ಟೈಮ್ ಬಾರಿ ದುರಂತನ. ನನಗೆ ಗೊತ್ತಿಲ್ಲ, ನೀವ್ ಹೇಳ್ಬೇಕು, ನಾನು ಕಮೆಂಟ್ ಮಾಡ್ಬೇಕು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಏನು ಯಾವ ಮುಹೂರ್ತ? ಬ್ರಹ್ಮ ಮುಹೂರ್ತ. ಯಾವ್ದು ಮದುವೆ ಆಗಿದ್ದ? ಅಲ್ಲ, ನಾವು ನೀನ್ ಮಾತಾಡಿದ್ವಿ ಜೊತೆ. ಹೌದಾ? ಲೈಫ್ ಚೇಂಜ್ ಆಗಿದ್ದು. ಚೇಂಜ್ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಅಂದ್ರೆ ನಾವ್ ಯಾವತ್ತು ಪಾಸಿಟಿವ್. ಮೊದಲೇ ನೀನ್ ಹೆಂಗ್ ಪಾರ್ಟಿ ಮಾಡ್ತಿದ್ಯಲ್ಲ? ಹೌದು, ಸಾಕಾರ ಮಾಡ್ತಿದ್ದೆ ಪಾರ್ಟಿ, ಫುಲ್ ಎಂಜಾಯ್ ಮಾಡ್ತಿದ್ದೆ. ಪಾರ್ಟಿ ಇಲ್ಲ, ಇರ್ಲಿಲ್ಲ, ನನಗೆ ಟೈಮ್ ಇರಲಿಲ್ಲ ಅಷ್ಟೇ. ಹೌದಾ? ಅದೆಲ್ಲ ಹುಡುಗರು ಲಾಸ್ಟಿಗೆ ಫೈನಲ್ ಆಗಿ ಹಂಗೆ ಹೇಳೋದು, ನನ್ ಟೈಮ್ ಇರಲಿಲ್ಲ. ಏನ್ ಗೊತ್ತಾ, ಇವ್ರ ಮುಂದೆ ಏನೇ ಡಿಸ್ಕಸ್ ಮಾಡೋದು ಇದೆ, ಫೈನಲ್ ಎಂಡ್ ಇದೆ ಬರೋದು. ಸೊ ನೈಟ್ ನಾವು ಡಿಸ್ಕಸ್ ಮಾಡಲ್ಲ, ಅದು ಫ್ರೀಡಮ್ ಇರಲ್ಲ. ಏನೇ ಮಾಡಿದ್ರು ಫೈನಲ್ ಏನೋ ಅವ್ರೊಂದು ಫುಲ್ ಸ್ಟಾಪ್ ಇಡ್ಲೇಬೇಕು. ಅವ್ರದ್ದೇ ದೊಡ್ಡದು ಅಂತ. ನಮ್ದೇ ಸರಿ. ಇದಕ್ಕೆ ಹುಡುಗರು ಏನ್ ಕುಡಿತಾರೆ ಅಂದ್ರೆ ಇದಕ್ಕೆ ಇದೆ ಕೇಳಕ್, ಅಂದ್ರೆ ನಾವ್ ಮಾತಾಡ್ಬೇಕಾದ್ರೆ ಅಪೋಸ್ ಮಾಡಕ್ ಎಂತಿ ಇರಲ್ಲ. ನಾವ್ ಏನ್ ಹೇಳ್ತೀರೋ ಅದನ್ನೆಲ್ಲಾ ವಯಸ್ಸು ಕೇಳ್ಸ್ಕೊಂಡಿರ್ತಾರೆ. ಮತ್ತೆ ಪಪ್ಪನ ಜೊತೆ ಕೂತ್ಕೊಂಡು ನೋಡೋಣ. ಇದು ಆಕ್ಚುಲಿ ಚೆನ್ನಾಗಿರೋದು. ಬಾಯ್ಸ್ ಹಂಗೆ ಪಪ್ಪ ಬಾಯ್ಸ್ ಹಂಗೆ ಆಗ್ತಾರೆ. ಮತ್ತೆ ಬಾಯ್ ಅಲ್ಲ, ಅದು ಅದಕ್ಕೊಂದು ಇದಿರುತ್ತೆ. ನಮ್ಮ ಕಡೆ ಫ್ಯಾಮಿಲಿ ಜೊತೆ ಕುಡಿಲ್ಲ ನಾವು, ಒಂದು ಗೊತ್ತಿರುತ್ತೆ. ಮಾನ ಮರ್ಯಾದಿಲ್ಲ ಅಂತ ಹೇಳ್ತಿರೋದು ನೀನು. ಅಂತ ಬಾಯ್ ಬಿಟ್ಟು ಅವ್ರು ಹೇಳಲಿಲ್ಲ ಅಲ್ವಾ?
ಬಾಯ್ಬಿಟ್ಟು ಹೇಳಿಲ್ಲ ನೀವು ಡಿಸ್ರೆಸ್ಪೆಕ್ಟ್ ಕೊಡ್ತಿದ್ದೀರಾ ಮಾವನವರಿಗೆಲ್ಲ. ಡಿಸ್ರೆಸ್ಪೆಕ್ಟ್ ಅಲ್ಲ ನಮ್ ಸೈಡ್ ಹಂಗೇನ್ ನಾವ್ ನಿಮ್ ಹೇಳ್ತಿದ್ವಿ. ಕಲ್ಚರ್ ಇದು, ನಮ್ ಕಲ್ಚರ್ ನಾವ್ ಹೇಳ್ತೀವಿ. ನಮ್ಮ ಕಲ್ಚರ್ ಸರಿ ಇಲ್ಲ ಅಂತ ಹೇಳ್ತಿದ್ದೀರಾ ಹಂಗಾದ್ರೆ? ನಾವು ಸರಿ ಇಲ್ಲ ಅಂತ ಹೇಳ್ತಿಲ್ಲ, ನೀವು ಅನ್ಕೊಂಡ್ರೆ ಅದ್ ನಿಮ್ ಇಷ್ಟ, ನಾವು ಅದಕ್ಕೆ ಕಮೆಂಟ್ ಮಾಡಲ್ಲ. ನಾನು ಹೇಳಿದ್ದೇನು, ನಮ್ ಕಡೆ ಅದೊಂದು ಗೊತ್ತಿದೆ ಅಂತಂದೆ. ಸೊ ಅದ್ರ ಮೇಲೆ ನಿಮಗ್ ಬಿಟ್ಟಿದ್ದು, ನೀವ್ ಏನಾರು ಫೀಲ್ ಈ ಮಾಡಿ. ಕಡೆ ಗೊತ್ತಿಲ್ಲ ಅಂತ ಅಪೋಸಿಟ್ ವರ್ಡ್ ನೀನ್ ಹೇಳ್ಬೋದಿತ್ತಲ್ಲ, ಇಲ್ಲ ನಮ್ ಕಡೆ ತಂದೆ ಮಕ್ಕಳೆಲ್ಲ ಫ್ರೆಂಡ್ಲಿ ಆಗಿರ್ತಾರೆ, ಅದ್ ನೀವು ಡಿಫೆಂಡ್ ಆ ತರ ಮಾಡ್ಕೋಬೇಕು. ನಿಮ್ಗೆ ಅಲ್ಲಿ ಆನ್ಸರ್ ಮಾಡಕ್ಕಿಲ್ಲ ಅಲ್ಲಿ. ಅದೇ ಎಣ್ಣ ಬಿಡಕ್ಕೆ ಬರ್ಕೊ ಮಾಡಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರ್ವನಾಶ ಮಾಡ್ಬೇಕು. ಈ ಪಾತಿ ರೂಢಿಯಾ ಇಲ್ಲ ಒಂದು ಡಿಫೈನ್ ಮಾಡ್ಕೊಳಕ್ಕೆ ನಾನು ಏನೋ ಒಂದು ಹೇಳ್ತೀನಿ. ಸೊ ನಿಮ್ ಡಿಫೈನ್ ನಾನು ಮಾಡ್ತೀನಿ. ಇದನ್ನ ಡಿಫೆಂಡ್ ಮಾಡ್ಕೊಳ್ಳಲ್ಲಪ್ಪ. ಯಾವ ತರ ಡ್ರಿಂಕ್ಸ್ ವಿಷಯದಲ್ಲಿ ಹೋಗಿ ಬಂದು ಅದೇನೋ ಮೂಗಿ ಅಂತ ಒಂದು ಗಾದೆ ಇದೆ ಗೊತ್ತಾ? ಹ? ಹಂಗೆ ನೀವು ಈಗ ಲೈಫ್ ಸೆಟಲ್ ಆಗಿದೆ ಅಂತ ಅಲ್ಲ, ಇದು ನಮ್ ಬಗ್ಗೆ ಎಲ್ಲ ಮಾತುಕತೆ, ನಾವು ಸುಮ್ನೆ ಡಿಸ್ಕಷನ್ ಮಾಡೋದು. ಇದು ಬೇರೆಯವ್ರ ಬಗ್ಗೆ ಹೇಳ್ತಾ ನೀವು ಇರೋದು. ಇಲ್ಲಿ ಬಂದಾಗ ಅಷ್ಟೇ ಎಂಜಾಯ್ ಮಾಡ್ತೀರಾ, ಅಲ್ಲಿ ಹೋದಾಗ ನಿಮ್ದೇ ಒಂದು ನಮ್ದು ಬೇರೆ ಇರ್ತೀವಿ, ನಮ್ ಪ್ರಪಂಚನೇ ಬೇರೆ. ಎಂಜಾಯ್ ಮಾಡ್ಲಿಕ್ಕೆ ಇವ್ರನ್ನ ಹಾಳು ಮಾಡಕ್ ನಾವೆಲ್ಲ ಊರಲ್ಲಿ ಕುಡಿತಿದ್ದಿಲ್ಲ, ಒಂದು ಸಂದಿಗೆ ಅದು ಏನಂತ ಗೊತ್ತಿಲ್ಲ, ನೀವು ಬಂದಾಗ ಸ್ಟಾರ್ಟ್ ಮಾಡಿದ್ರು. ಯಾರು? ಹಲೋ, ಎಕ್ಸ್ಕ್ಯೂಸ್ ಮೀ, ಅವ್ನು ಕುಡ್ಬಿಟ್ಟು ನನಗೆ ಕಳ್ಸ್ಕೊಟ್ಟಿದ್ದೆ. ಹೇಳು, ಚಂದ ಮಾತಾಡು. ನೀನೇನಕ್ಕೆ ಸೈಲೆಂಟ್ ಇದ್ಯಾ? ಅದು ಹಾಲು ಕುಡಿಯೋ ಮಗು ಯಾರು ಇಲ್ಲ? ಇದಾಗ್ ಮಾಡಿ ತಪ್ಪು ಮಾಡ್ಕೊಂಡಿರೋದು, ಅದು ಆಲ್ಕೋಹಾಲ್ ಕುಡಿಯೋ ಮಗು ಅದು. ನನಗೆ ಏನಂತಾನೆ ಗೊತ್ತಿಲ್ಲ, ನೀವು ಬಂದ್ಮೇಲೆ ಎಲ್ಲ ಕಲ್ತಿರೋದು. ಇಟ್ಟ ನೋಡಿ. ನಮ್ ದೇಶ ಇದೆ, ನಾವು ಕೊಟ್ಟಿರೋ ದೇಶ ಇದು. ಮೆಸೇಜ್ ಹೌದು, ಅದ್ರಲ್ಲಿ ನನ್ನ ಬಾಟ್ಲಿ ಸೈಡ್ ನೋಡಿಲ್ಲ, ಕಿಕಿ ಮೌಸ್ ಮ್ಯಾಜಿಕ್ ಏನೋ ಮ್ಯಾಜಿಕ್ ಅಲ್ಲ, ಮ್ಯಾಜಿಕ್ ಮೂಮೆಂಟ್. ಬಿಸ್ಕೆಟ್ ಯಾಕೆ ನೀನು ನೋಡು, ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ವಿಜಯ್ ಗೊತ್ತಿಲ್ಲ ಏನು ಮ್ಯಾಜಿಕ್ ಮೂಮೆಂಟ್ ಫೋಟೋ ಖಾಲಿ ಆಯ್ತು. ಇಲ್ಲ ಅವನಲ್ಲ. ಹೇಗ ಬರ್ತಿದ್ವಿ ಕಷ್ಟ ಅಲ್ಲ. ಇದೆ ನಿಮ್ನ ಕ್ಲೋಸ್ ಅಪ್ ಅಲ್ಲಿ ನೋಡಿದೆ. ಈ ಡ್ರಿಂಕ್ಸ್ ಯಾವ್ದು ಎಲ್ಲಿ ವಿಡಿಯೋ ಇಲ್ಲ. ಓ ನಿನ್ನೆ ರಾತ್ರಿ ಇಲ್ಲ ಅಪ್ಪಾಜಿ ಏನಿದೆ ವಿಡಿಯೋ? ಇಲ್ಲ ನಿನ್ನೆದಲ್ಲ ಅನ್ಸುತ್ತೆ ಅದು. ಹೌದಾ? ಇದು ಸ್ವಲ್ಪ ಮೀಸಿಂಗ್ ಮಾಡಿ ವೀರಪ್ಪ ಫುಲ್ ತಿರುಗಿಸ್ತೀನಿ, ಬಟ್ ತಿರುಗಲ್ಲ ಅಷ್ಟೇ. ತಿರುಗಿಸಿದ್ರೆ ಹೆಂಗ್ ಬರುತ್ತಂತ ಫುಲ್ ಇಲ್ಲಿವರೆಗೆ ಬರುತ್ತೆ. ಹಿಂಗೆ ಸ್ವಲ್ಪ ಕೊಡಗಿನವ್ರು ಆಲ್ಮೋಸ್ಟ್ ಹಾಗೇನೆ ಬಿಟ್ಟಿರ್ತಾರಲ್ಲ. ಎಣ್ಣೆ ಹಾಕ್ಬೇಕು. ಕೊಡುಗೋರು ಬಿಡ್ತಾರೆ ಈ ತರ. ಆರ್ಮಿಗೆ ಹೋಗ್ತಾರಲ್ಲ. ಆರ್ಮಿಗೆ ಹೋಗ್ತಾರಲ್ಲ ಜಾಸ್ತಿ. ಮೀಸೆ ಕಾಂಪಿಟೇಷನ್ ಇದೆ, ಮತ್ತೆ ಜುಟ್ಟು ಬಿಡೋದು ಕಾಂಪಿಟೇಷನ್ ಇದೆ ಹೆಣ್ಮಕ್ಳಿಗೆ. ವರ್ಷಕ್ಕೊಂದ್ಸರಿ ಕಾಂಪಿಟೇಷನ್ ನಡೆಯುತ್ತೆ. ಮೀಸೆ ಎಲ್ಲ ಹಿಂಗೆ ಸುರುಳಿ ಎಲ್ಲ ಬಿಟ್ಟು ಇಲ್ಲಿಗೆಲ್ಲ ಹೋಗಿರುತ್ತೆ, ಇಲ್ಲಿಂದ ತೆಗೆದು ಕಿವಿಗೆ ಹಿಂದೆ ಇಲ್ಲಿ ಹಾಕೊಂಡಿರ್ತಾರೆ ಮೀಸೆ. ಪಂಜಾಬ್ ಕಾಂಪಿಟೇಷನ್ ಇದೆ, ತೋರಿಸ್ತೀನಿ. ಏನ್ ಮೀಸೆ ಬಿಡೋದು? ಪ್ರತಿ ವರ್ಷ ನಡೆಯುತ್ತೆ. ಬಿಡು ನೀನು. ಬರ್ತಾ ಉಂಟು. ಅರ್ಥ ಆಯ್ತು ಅನ್ಸುತ್ತೆ. ಅಂಡ್ ಝೂಮ್ ಅಂತ ಮಾಡಲ್ಲ ಕುಡುಕ ಅಂತ ಬಂತು. ఆయన ಇದು ಮಾಡ್ತಾರೆ ಆಯ್ತಾ ಉಪರ್ನ ಟೈಟಲ್ ಬಾಡಿಗಾರ್ಡ್, ఆయన ಫೋಟೋ ಲೇಡಿ ಬಾಡಿಗಾರ್ಡ್. ఆయన ಕೈಟ್ ಒಂದು ಬಿಯರ್ ಬಾಟಲ್ ಇಂಜದಿಲ್ಲ ಕುಡುಕ ನಂಬರ್ 1 ಡಿ ಬಾಸ್ ಫ್ಯಾನ್, ದರ್ಶನ್ ಫ್ಯಾನ್. ಸಾರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.